ಹರ್ದೀಪ್ ಸಿಂಗ್ ತೂರ್ ಕೆನಡಾದಲ್ಲಿ ಕ್ಯಾಲ್ಗರಿ ಟ್ಯಾಕ್ಸಿ ಚಾಲಕನಾಗಿ ಕೆಲಸ ಮಾಡುತ್ತಾನೆ. ಚಾಲಕ ವಿಚಲಿತನಾಗದೆ ಕಾರು ಓಡಿಸುತ್ತಿದ್ದ. ನಡುಗಿಸುವ ಚಳಿಯಲ್ಲಿ 30 ನಿಮಿಷಗಳ ಓಡಿಸುವಿಕೆ ಉದ್ದಕ್ಕೂ ಹಿಂದಿನ ಸೀಟಿನಲ್ಲಿ ಮಹಿಳೆಯ ಕೂಗು ಕೇಳುತ್ತಲೇ ಇತ್ತು. ಇನ್ನೇನು ಆಸ್ಪತ್ರೆ ಸಮೀಪಿಸಿತು ಎನ್ನುವಾಗ ಹಿಂದಿನ ಸೀಟ್ನಿಂದ ಸಣ್ಣಗೆ ಮಗು ಅಳುವ ಸದ್ದು. ನೇರ ಆಸ್ಪತ್ರೆಯೊಳಗೆ ನುಗ್ಗಿ ವಿಷಯ ತಿಳಿಸಿದ. ಕೂಡಲೇ ಆಸ್ಪತ್ರೆಯವರು ಸಜ್ಜಾಗಿ ಬಂದು ಬಾಣಂತಿಯನ್ನ ಮಗುವನ್ನ ಒಳಗೊಯ್ದ್ರು. ಕಾರಿನ ಹಿಂದಿನ ಸೀಟು ಬದಲಿಸಲೇಬೇಕು. ಹರ್ದೀಪ್ಗೆ ಅದು ಬೇಜಾರಾಗಲಿಲ್ಲ. ಆಸ್ಪತ್ರೆಯ ವೈದ್ಯರು ತಾಯಿ ಮಗು ಕ್ಷೇಮ ಎಂದಾಗ ನಿಟ್ಟುಸಿರು ಬಿಟ್ಟ. ಕ್ಯಾಬ್ಗೆ ಗಂಡ ಹತ್ತಿಸುವಾಗಲೇ ಹೆಣ್ಣಿಗೆ ಹೆರಿಗೆ ನೋವು ಆರಂಭವಾಗಿತ್ತು. ತಡವಾಗಿತ್ತು. ಆ ದಂಪತಿ ಆಗ ವಿಚಲಿತರಾಗಿದ್ರು. ಆದರೆ ಹರ್ದೀಪ್ ಸಿಂಗ್ ತೂರ್ ತುರ್ತು ಅರಿತು ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಕಾರು ಓಡಿಸಿದ. ಆದರೆ ಅದು ಹಳ್ಳಿಯಾದುದರಿಂದ ನಗರದ ಆಸ್ಪತ್ರೆ ಸೇರಲು ಅರ್ಧ ಗಂಟೆ ಹಿಡಿಯಿತು. ಸಮಸ್ಯೆ ಇದ್ದುದು ಎಂದ್ರೆ ಆಗ ಅಲ್ಲಿ -23 ಡಿಗ್ರಿ ಚಳಿಗಾಳಿ, ಬೀಳುತ್ತಿರುವ ಮಂಜು. ಅಂತಿಮವಾಗಿ ಸುಖಾಂತ್ಯವಾಯಿತಲ್ಲ ಎಂದು ಆತ ಪ್ರಶ್ನಿಸಿದ ಮಾಧ್ಯಮದವರಿಗೆ ತಿಳಿಸಿದ್ದು ವರದಿಯಾಗಿದೆ. ಕೆನಡಾದ ಎಲ್ಲ ಮಾಧ್ಯಮಗಳು ಇದನ್ನ ಮಾನವೀಯ ನಡೆ ಎಂದು ಪರಿಗಣಿಸಿ ವರದಿಯನ್ನ ಮಾಡಿವೆ.